ಮಂಗಳೂರಿನ ಖಾದ್ಯ ಪ್ರಿಯರಿಗೆ ಸಿಹಿ ಸುದ್ದಿ ಎಂಬಂತೆ ದಿ ಓಷನ್ ಪರ್ಲ್ನಲ್ಲಿ ಹೈದರಾಬಾದ್ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದಾರೆ. ಮಾರ್ಚ್ 10ರವರೆಗೆ ಆಹಾರೋತ್ಸವ ನಡೆಯಲಿದ್ದು ರುಚಿ ಮತ್ತು ಶುಚಿಯಾದ ಖಾದ್ಯಗಳನ್ನು ಗ್ರಾಹಕರಿಗೆ ಪರಿಚಯಿಸುತ್ತಿದ್ದಾರೆ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯ ಪ್ರಿಯರಿಗೆ ವಿವಿಧ ಫುಡ್ ಫೆಸ್ಟಿವಲ್ ಅನ್ನು ಉಣಬಡಿಸುತ್ತಿದೆ. ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿರುವ ದಿ ಓಷನ್ ಪರ್ಲ್ನ ಕೋರಲ್ ಮಲ್ಟಿ ಕ್ಯೂಸನ್ ಫೈನ್ ಡೈನ್ ರೆಸ್ಟೋರೆಂಟ್ ಫೆಬ್ರವರಿ 25ರಿಂದ ಮಾರ್ಚ್ 10ರವರೆಗೆ ಹೈದರಾಬಾದಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜನೆ ಮಾಡಿದ್ದಾರೆ. ಈ ಬಗ್ಗೆ ರೆಸ್ಟೋರೆಂಟ್ನ ಎಕ್ಸಿಕ್ಯೂಟಿವ್ ಅಣ್ಣಪ್ಪ ಅವರು ಮಾತನಾಡಿ, ಖಾದ್ಯ ಪ್ರಿಯರಿಗೆ ಹೈದರಾಬಾದಿ ಸ್ಪೆಷಾಲಿಟಿಯನ್ನ ಪರಿಚಯಿಸುತ್ತಿದ್ದೇವೆ. ಮಾರ್ಚ್ 10ರವರೆಗೆ ವಿವಿಧ ವೆರೈಟಿಯ ಫುಡ್ಗಳನ್ನು ಉಣಬಡಿಸಲಿದ್ದೇವೆ ಎಂದು ಹೇಳಿದರು. ನಮಸ್ತೆ ಮಂಗಳೂರು ನಿಕ್ಲಿಪುರ ಗೊತ್ತಿತ್ತಿನಕ್ಕೆ ಓಷನ್ ಪರ್ಲ್ ಈ ಸರಿ ಹೈದರಾಬಾದಿ ಫುಡ್ ಫೆಸ್ಟಿವಲ್ ನಡ್ತದಲ್ಲ. ನಮ್ಮ ಹೈದರಾಬಾದ್ ಸ್ಪೆಷಾಲಿಟಿ ನಿಕ್ಲೆ ಎದುರು ಕನ್ನೊಂದಿಲ್ಲ ಐಟ್ ಪತ್ತರ್ಕೆ ಗೋಸ್ಟ್, ತಲವಾ ಗೋಸ್ಟ್, ಲುಕ್ಮಿ ಅಂಜನೆ ವೆಜ್ ಇಡ್ಲ, ನಮ್ಮ ಪನೀರ್ ಕಶೋಲೆ, ಭರ್ವಾನ್ ಮಶ್ರೂಮ್ ఒక మెయిన్ కోర్స్లో 3-4 ಐಟಮ್ ಇದು ಡೆಸರ್ಟ್ ಇಡ್ಲ ಒಂದು ಸ್ಪೆಷಲ್ ಆಪ್ರಿಕಾಟ್ ದ ಡೆಸರ್ಟ್ ಅವೆಲ್ಲ ಸರ್ವ್ ಮಾಡ್ತದಲ್ಲ. ಮೇನ್ ಕೋರ್ಸ್ ಸ್ಪೆಷಲಿ ಹಲೀಮ್ ಬೊಕ ದಾಲ್ಚಾ ಗೋಸ್ಟ್ ಪೂರ ಸ್ಪೆಷಲ್ ಮಾಡ್ತದೊಂದು ಅಂಚನೆ ನಿಕ್ಲ ನಾರ್ತ್ ಇಂದ ನಮ್ಮ ಹೈದರಾಬಾದಿ ಸ್ಟೈಲ್ದ ಬ್ರೆಡ್ಸ್ ಶೇರ್ಮೆಲ್ ಬೊಕ ಶಾಯಿ ನಾನ್ ಪೂರ ಸರ್ವ್ ಮಾಡ್ತದಲ್ಲ. ನಿಖಿಲ್ ಅವೇನು ಎಂಜಾಯ್ ಮಾಡ್ತದೆ ಆಯ್ತಾ ಸವಿನ್ ದೇತನೊಂದು ನಮ್ಮ ಓಷನ್ ಪರವಾಗಿ ಅನ್ಕೇನೊಂದಿಲ್ಲ ಸರ್. ನಂತರ ಶೆಫ್ ದೇವ್ ಬ್ರಾಟ್ ಮಂಡಲ್ ಅವರು ಹೈದರಾಬಾದಿ ಫುಡ್ ಫೆಸ್ಟಿವಲ್ನ ಬಗ್ಗೆ ಮಾಹಿತಿಯನ್ನ ನೀಡಿ, ಈ ಫುಡ್ ಫೆಸ್ಟಿವಲ್ನಲ್ಲಿ ಹೈದರಾಬಾದ್ನ ಫೇಮಸ್ ಆಗಿರುವಂತಹ ಖಾದ್ಯಗಳನ್ನು ತಯಾರಿಸಲಾಗಿದೆ. ಅದರಲ್ಲಿ ಮೊಗಾಯಿ, ನಿಜಾಮಿ, ಟರ್ಕಿ ಮೊದಲಾದಂತಹ ಫುಡ್ ಐಟಮ್ಸ್ಗಳನ್ನು ತಯಾರಿಸಲಾಗಿದೆ. ಹೈದರಾಬಾದ್ನಂತಹ ರಿಚ್ ಫುಡ್ಗಳನ್ನು ಈ ಫುಡ್ ಫೆಸ್ಟಿವಲ್ನಲ್ಲಿ ಆಯೋಜಿಸಲಾಗಿದೆ. ಫತ್ರಿಕಾ ಗೋಸ್, ಹೈದರಾಬಾದಿ ಧಮ್ಕಿ ಮೂಲ್, ಸಿಕಂದರಿ ಮೂರ್ಗ್, ಹೈದರಾಬಾದಿ ಪರೋಟಾ ಇತ್ಯಾದಿ ಖಾದ್ಯಗಳು ಫುಡ್ ಫೆಸ್ಟಿವಲ್ನಲ್ಲಿ ಲಭ್ಯವಿದೆ ಎಂದು ಹೇಳಿದರು. Ocean Pearl celebrating the Hyderabadi food festival. Hyderabadi food basically the mixed cuisine like the Mughlai, Nizami and Turkish and Iranian cuisine. It is a very rich food and we had some Hyderabadi chefs from Hyderabad for these delicacies. He is very skilled chef and he's prepared the lots of Hyderabadi foods like authentic Hyderabadi like this is the halim, this is the patriki ghost and this is Hyderabadi damki murg, this is the sikandari murg and this is type of Hyderabadi paratha like a bidari paratha and bagarkhani naan. The lukmi is the very special dish from Hyderabad and this is lots of dessert. Apart from this lots of veg and non-veg item also. I urge people please come and do visit and enjoy our Hyderabadi's authentic delicacies like lots of veg and non-veg spread the veg and non-veg. ಇದೇ ವೇಳೆ ಗ್ರಾಹಕರೊಬ್ಬರು ಹೈದರಾಬಾದಿ ಫುಡ್ಗಳನ್ನು ಸವಿದು ಫುಡ್ ಫೆಸ್ಟಿವಲ್ನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. Hello, actually we chanced upon this Hyderabadi food festival here in Ocean Pearl and the food was amazing. So we thought of trying the veg cuisine and the aloo kofta one was really classic. Yet to try other things but definitely it's got a best taste. ದಿ ಓಷನ್ ಪರ್ಲ್ನ ಕೋರಲ್ ಮಲ್ಟಿ ಕ್ಯೂಸನ್ ಫೈನ್ ಡೈನ್ ರೆಸ್ಟೋರೆಂಟ್ನಲ್ಲಿ ಹೈದರಾಬಾದಿ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದ್ದು ಹೈದರಾಬಾದ್ನ ಫುಡ್ ಸ್ಪೆಷಾಲಿಟಿಯನ್ನು ಮಂಗಳೂರಿನ ಜನತೆಗೆ ಪರಿಚಯಿಸಿದ್ದು ಮಾತ್ರವಲ್ಲ, ರುಚಿಯಾದ ಆಹಾರಗಳನ್ನು ಉಣಬಡಿಸುತ್ತಿದ್ದಾರೆ. ಹೈದರಾಬಾದಿ ಫುಡ್ ಅನ್ನು ಸವಿಯಲು ಇಂದೇ ಭೇಟಿ ನೀಡಿ ರುಚಿಯಾದ ಆಹಾರಗಳನ್ನು ಸವಿಯಿರಿ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.